ವ್ಯಕ್ತಿಯೊಬ್ಬ ತನ್ನ ಪತ್ನಿಯನ್ನ ಕೊಲೆ ಮಾಡಿ ಬಳಿಕ ಪೊಲೀಸರ ಮುಂದೆ ಶರಣಾಗಿರುವ ಘಟನೆ ಉತ್ತರ ಪ್ರದೇಶದ ಕಾನ್ಪುರದಲ್ಲಿ ನಡೆದಿದೆ. 22 ವರ್ಷದ ಸಚಿನ್ ಕೊಲೆ ಆರೋಪಿ. ಶ್ವೇತಾ ಕೊಲೆಯಾದ ಮಹಿಳೆ. ಪತ್ನಿಯನ್ನ ಕೊಲೆ ಮಾಡಿ ಸುಮಾರು 4 ಗಂಟೆಗಳ ಕಾಲ ನಗರದಲ್ಲಿ ಆತ ಅಲೆದಾಡಿದ್ದಾನೆ. ಪರಾರಿಯಾಗಲು ಯೋಚಿಸಿದ್ದ. ಕೊನೆಗೆ ಪೊಲೀಸ್ ಠಾಣೆಗೆ ಹೋಗಿ ಸರೆಂಡರ್ ಆಗಿದ್ದಾನೆ. ಆತನನ್ನ ವಶಕ್ಕೆ ಪಡೆದು ಪೊಲೀಸರು ಘಟನಾ ಸ್ಥಳದಲ್ಲಿ ಪರಿಶೀಲನೆ ನಡೆಸಿದ್ದಾರೆ. ಮೃತದೇಹವನ್ನ ಮರಣೋತ್ತರ ಪರೀಕ್ಷೆಗೆ ರವಾನಿಸಲಾಗಿದೆ. ಸಚಿನ್ ಮತ್ತು ಶ್ವೇತಾ ಜೋಡಿ ಪ್ರೀತಿಸಿ ತಮ್ಮ ಕುಟುಂಬದವರ ಇಚ್ಛೆಗೆ ವಿರುದ್ಧವಾಗಿ ನ್ಯಾಯಾಲಯದ ಮೂಲಕ ವಿವಾಹವಾದರು. ಆರಂಭದಲ್ಲಿ ಚೆನ್ನಾಗಿಯೇ ಇದ್ದ ಸಚಿನ್ ಈ ನಡುವೆ ಪತ್ನಿ ಮೇಲೆ ಅನುಮಾನ ವ್ಯಕ್ತಪಡಿಸ್ತಾ ಇದ್ದ. ಆಕೆಯ ಖಾತೆಗೆ ಆಗಾಗ್ಗೆ ಹಣ ಜಮಾ ಆಗ್ತಿತ್ತು. ಈ ಬಗ್ಗೆ ಪ್ರಶ್ನಿಸಿದ್ದ. ನನ್ನ ಅಜ್ಜಿ ಕೊಟ್ಟಿದ್ದಾಳೆಂದು ಶ್ವೇತಾ ಹೇಳಿದರೂ ಆತ ನಂಬಲಿಲ್ಲ. ತಾವಿದ್ದ ಮನೆಯ ಎದುರು ವಾಸವಾಗಿದ್ದ ವಿದ್ಯಾರ್ಥಿಗಳ ಬಗ್ಗೆ ಅನುಮಾನ ಹೊಂದಿದ್ದ. ಈ ನಡುವೆ ಸಚಿನ್ ಒಂದು ಪ್ಲಾನ್ ಮಾಡಿದ್ದ. ಒಂದು ದಿನ ತನ್ನ ಹೆಂಡತಿಗೆ ಕರೆ ಮಾಡಿ, ನಾನು ಸ್ನೇಹಿತರೊಂದಿಗೆ ಪಾರ್ಟಿ ಮಾಡ್ತಿದ್ದೇನೆ, ರಾತ್ರಿ ಮನೆಗೆ ಬರಲ್ಲ ಅಂತ ಸುಳ್ಳು ಹೇಳಿದ್ದ. ನಂತರ ಒಂದು ಹೊತ್ತಲ್ಲಿ ಮನೆಗೆ ಹಿಂತಿರುಗಿದಾಗ ತನ್ನ ಹೆಂಡತಿ ನೆರೆಹೊರೆಯ 2 ಯುವಕರೊಂದಿಗೆ ಇದ್ದಿದ್ದನ್ನ ಕಂಡಿದ್ದಾನೆ. ಸಚಿನ್ ತನ್ನ ಪತ್ನಿ ಮತ್ತು ಯುವಕರ ಜೊತೆ ಜಗಳ ತೆಗೆದು ಪೊಲೀಸ್ ಠಾಣೆ ಮೆಟ್ಟಿಲೇರಿದ. ಪೊಲೀಸರು ಎಲ್ಲರನ್ನ ಕರೆಸಿ ಪತ್ನಿಗೆ ಬುದ್ಧಿ ಮಾತು ಹೇಳಿ ಕಳಿಸಿದ್ರು. ಯುವಕನನ್ನ ಠಾಣೆಯಲ್ಲೇ ಉಳಿಸಿಕೊಂಡಿದ್ರು. ಮನೆಗೆ ಹಿಂತಿರುಗಿದ ನಂತರ ಗಂಡ ಹೆಂಡತಿ ನಡುವೆ ಜಗಳ ನಡೆದಿತ್ತು. ಈ ವೇಳೆ ಸಚಿನ್ ತನ್ನ ಪತ್ನಿಯ ಕತ್ತು ಹಿಸುಕಿ ಕೊಲೆ ಮಾಡಿದ್ದಾನೆ.